ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಡಿಸೆಂಬರ್ 23ರಿಂದ ಡಿಸೆಂಬರ್ 29ರವರೆಗೆ ನಡೆಯಲಿರುವ ದತ್ತ ಜಯಂತಿ ಮಹೋತ್ಸವ ಶ್ರೀ ದತ್ತ ಮಹಾಯಾಗ ಸಪ್ತಾಹವು ವಿವಿಧ ಧಾರ್ಮಿಕ ಹಾಗೂ ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಸಂಭ್ರಮಕ್ಕೆ ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿಯವರು, ನಮ್ಮ ನಡವಳಿಕೆ ನಮ್ಮ ಬದುಕನ್ನು ರೂಪಿಸುತ್ತೆ. ಮಾತು ಮನಸ್ಸು ಸರಿ ಇದ್ದಾಗ ಬದುಕು ಹಸನಾಗುತ್ತೆ. ಭಾರತ ದೇಶದ ಮೌಲ್ಯ ಆಧ್ಯಾತ್ಮದಲ್ಲಿ ಅಡಗಿದೆ ಅಂತ ಹೇಳಿದರು. ಅವು ಸುಲಭದ ಒಂತೆ ನಮ್ಮ ಸೂಕ್ಷ್ಮವಾದ ಆಲೋಚನೆ ಮಾಡುವ ಸಂಗತಿಲ್ಲ. ಬದುಕಲ್ಲ ಒಂದಿ ಕಲೆ ಅವರು ಪಂಪನೆಯ ಅದೇ ಮಾತು ಒಪ್ಪೇರಿ ಬದುಕು ಒಂದಿ ಕಲೆ ಅವರು ಆ ಕಲೆ ಆವಡು ಅಂದಾಗ ನಮ್ಮ ತೊಡಗು ನಾವು ಹೆಚ್ಚಿನ ಅಗತ್ಯತೆಲ್ಲ ಉಂಟು. ಬದುಕು ಕಟ್ಟುವ ಕೆಲಸ ಸುಲಭದಾಗತ್ತೆ. ಬೇರೆ ಬೇರೆ ರೀತಿ ನಮ್ಮ ಈಗ ಪಂಡೆ ಬಗ್ಗೆ ಒಂದು ವಿಚಾರ ಶ್ರೀ ಗುರುದೇವಾನಂದ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ಕುರುಮೂಲೆ ಚಂದ್ರಶೇಖರ್ ಉಪಾಧ್ಯಾಯರ ಪೌರೋಹಿತ್ಯದಲ್ಲಿ ಶ್ರೀ ದತ್ತ ಜಯಂತಿ ಮಹೋತ್ಸವ, ಶ್ರೀ ದತ್ತ ಮಹಾಯಾಗ ಸಪ್ತಾಹದ ಆರಂಭ ನಡೆಯಿತು. ದತ್ತ ಮಾಲಾಧಾರಣೆ ಕೂಡ ನಡೆಯಿತು. ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಷಷ್ಠ್ಯಬ್ದ ಕೇಂದ್ರ ಸಮಿತಿ ಕಾರ್ಯಾಧ್ಯಕ್ಷ ಪದ್ಮನಾಥ ಕೊಟ್ಟಾರಿ, ವಾಮಯ್ಯ ಬಿ ಶೆಟ್ಟಿ, ಚೆಂಬೂರು ಮುಂಬೈ, ರೇವತಿ ವಾಮಯ್ಯ ಶೆಟ್ಟಿ, ಕೃಷ್ಣ ಎಲ್ ಶೆಟ್ಟಿ ಮುಂಬೈ, ಅಶೋಕ್ ಕುಮಾರ್ ಬಿಜಯ್ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.